ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತಮ್ಮ ಕೇಳೋದಕ್ಕೊಂದು ಹೊಸ ಕುರಲ್ನ ಇನ್ನಿತ ಸುದ್ದಿ ವಂಚನೆ ಶುರು ಮಾಡ್ತೊಂದಿಲ್ಲ. ಸುದ್ದಿ ವಂಚನೆಗೆ ಸ್ವಾಗತ. ಸೋಮೇಶ್ವರ ಪಿಲಾರ್ ಬಳ್ಳ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕರ್ಣಿಕಾ ಬೊಕ್ಕ ರಕ್ತೇಶ್ವರಿ ಕ್ಷೇತ್ರಡು 10ನೇ ವರ್ಷದ ಪ್ರತಿಷ್ಠಾ ವರ್ಧಂತಿದ ಅಂಗವಾದ ನವಕ ಕಲಶ ನಾಗತಂಬಿಲ ಅಶ್ಲೇಷ ಬಲಿಪೂಜೆದ ಸೇವೆಲು ಅಂಗಾರ್ಯ ಕಾಂಡ ನಡೆತಂಡು. ಸೋಮೇಶ್ವರ ಗ್ರಾಮ ವ್ಯಾಪ್ತಿದ ಪಿಲಾರ್ ಪಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ಬೊಕ್ಕ ರಕ್ತೇಶ್ವರಿ ಕ್ಷೇತ್ರಡ್ 10ನೇ ವರ್ಷದ ಪ್ರತಿಷ್ಠಾ ವರ್ಧಂತಿದ ಸಂಭ್ರಮಲು ಸೋಮವಾರ ಬೊಕ್ಕ ಅಂಗಾರ ನಡೆತಂಡು. ಸೋಮವಾರ ಬಯ್ಯಡು ವೈದಿಕ ವಿಧಿಗಳು ಶುರುವಾದ ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ನಡೆತಂಡು. ಅಂಗಾರ ಕಾಡೆ ಗಣಹೋಮ ಪುಣ್ಯಾಹ ವಾಚನ ಆದ ನವಕ ಕಲಶ ನಡೆತಂಡು. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಅವಿರ್ದ ಬೊಕ್ಕ ನಾಗತಂಬಿಲದ ಸೇವೆಲು ಆದ ಆಶ್ಲೇಷ ಬಲಿ ಪೂಜೆ ನಡೆತಂಡು.
ಈ ಪ್ರದೇಶ ಇಂಚಿನಾಂಡ ದೋಷಗಳು ರೋಗಗಳು ಕಷ್ಟಗಳು ಇತ್ತಂಡ ಇನ್ನು ಮಾತ್ರ ನಾಗದೇವರು ಪರಿಹಾರ ಮತ್ತು ಗೊತ್ತು ಬಂದಿದ್ದು ಶಾಸ್ತ್ರದ ಬಂದಿರುವುದು ವಿಶೇಷವಾದ ಭೂಮಿ ಸಂಬಂಧವಾದ ದೋಷನ ಅಥವಾ ಚರ್ಮ ಸಂಬಂಧವಾದ ರೋಗನ ಅಥವಾ ನರ ಸಂಬಂಧವಾದ ಅಂಡ ರೋಗ ರುಜಿನಲ್ಲಿತ್ತಂದೆಲ್ಲ ನಾಗದೇವರನ್ನ ಆರಾಧನೆ ಉಂಟು ಅಂಚಿನ ಮಾತ್ರ ದೋಷಗಳು ಪರಿಮಾರ್ಜನೆ ಹಾಕೊಂಡು ಬಂದದ್ದು ಶಾಸ್ತ್ರದ ಬಂದಿರ್ಬೋದು. ನಂತರವಾದ ನೀರಿಗೆ ಸಂಬಂಧವಾದ ನಮ್ಮ ಮಾತ ಎತ್ತೋ ಎಕರೆಗಟ್ಟಲೆ ನಮ್ಮ ಜಾಗ ಉಂಟು ಅಂಡ ನೀರು ಬಂದಿದ್ದಂತೆ ಆ ಜಾಗದ ಉಪಯೋಗ ನಮಗೆ ಸಾಧ್ಯತೆ ಇದಕ್ಕೋಸ್ಕರವಾದ ನಿಧಿ ಸಂರಕ್ಷಕ ಈ ಜಲ ಪಂಪಣಿ ನಿಧಿಗೆ ಅಥವಾ ನಿಧಿಗವಾದ ನಮ್ಮ ನಾಗದೇವರ ಪ್ರಾರ್ಥನೆ ಮಂತ್ರದ ಅದರ ಬೋಡಾನಿಂದ ಯಥೇಚ್ಛವಾದ ಜಲನ ನಮಗೆ ನಾಗದೇವರ ಅನುಗ್ರಹವಂತರಿಗೆ ನಂತರವಾದ ಅಖಿಲ ಶ್ರೀಮಂತಂಚಿನ ಉದ್ಯೋಗಗಳು ಬೇರೆ ರೀತಿಯ ವಿಘ್ನಾದಿ ದೋಷ ಇತ್ತಂದ ನಂತರವಾದ ವಿವಾಹದ ಪ್ರತಿಬಂಧಕಾದಿ ದೋಷ ಇತ್ತಂದ ಅಂಚಿನ ಮಾತ ದೋಷ ನಾಗದೇವರು ಪರಿಮಾರ್ಜನ ನೋಡ್ಕೊಂಡು ಒಂದು ಶಾಸ್ತ್ರದ ಹೊಂದಿರುವುದು ಅದಕ್ಕೆ ನಂಜಿನ ಕಿಂಚಿತ್ ಸೇವೆ ನಾಗದೇವರು ಮಹತ್ತರವಾದ ಸಾನ್ನಿಧ್ಯ ಸ್ವೀಕಾರವಂತಂದು ಭಕ್ತಾದಿಗಳ ಸಮಸ್ತ ಅಪಮೃತ್ಯು ಯಾಳ ಮೃತ್ಯು ಘೋರ ಮೃತ್ಯು ದುಷ್ಟಮೃತ್ಯು ಶುದ್ರವೃತ್ಯು ನಂಜಿನ ಸಪ್ತವಿಧ ಮೃತ್ಯುಕಂಠಕ ದೋಷ ದೇವರ ವಾತ ಪಿತ್ತಕ ಬೋಧವಾದಿ ನಾನಾ ರೋಗಲಕ್ಷಣ ಈ ಮಾತ್ರ ನಾಗದೇವರು ಪರಿಮಾರ್ಜನವಂತಂದು ಪೋಯಿನ ವರ್ತನಂತ ದಯಕವಾಗಿ ಅನುಗ್ರಹಿಸಾದ ನಾಗದೇವರನ್ನ ಅನುಗ್ರಹದಾತರ ಮತ್ತು ಗೋಡ ನಿಷ್ಠಾತರ ಮಾತ ನಾಗದೇವರ ಕಾಲಕಾಲದ ಅನುಗ್ರಹವಂತ ಬಾತರನ್ನು ನಾಗದೇವರು ಉಪಾದಕರು ಹೊಂದದೆ ಪ್ರಸನ್ನಗೊಳಿಸಿದ ದೇವರ ಸಾನ್ನಿಧ್ಯ ಪ್ರಾರ್ಥನೆ. ಶ್ರೀ ಗೂಳಿಗ ಸನ್ಯಾಸಿ ಭೈರವ ದೈವಲೆಗು ಆವರಣ ಸೇವೆ ನಡಪಾದು ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡಪಾಯಿರು. ಮಂಜೇಶ್ವರ ಶ್ರೀ ಶನೀಶ್ವರ ಮಂದಿರದ ಶ್ರೀ ಕೃಷ್ಣ ಭಟ್ರು ವೈದಿಕ ವಿಧಿಗಳನ್ನು ನಡಪಾದ್ಕೊರಿಯರು. ಪಿಲಾರ್ ಪಲ್ಲದ ನಾಗರಿಕರು ಬೊಕ್ಕ ಉಳಿದ 10 ಸಂಸ್ಥೆರು ಕಾರ್ಯಕ್ರಮಡು ಪಾಲ್ಪಡುತ್ತಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಬಿರುವೇರ ಜವನಿಯರ್ ಮಸ್ಕತ್ತದ ಮುತಾಲಿಕೆಡೆ ಇನ್ಫಿರೇಷನ್ ಡಿಸೈನ್ ಸಹಕಾರಡು ಕಟೀಲು ಮೇಳದ ಆಯ್ಕೆ ಮಲ್ತಿನ ಕಲಾವಿದರನ್ನ ತಂಡಾಡ್ದು ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಮೇ 31 ತಾರೀಕು ಶುಕ್ರವಾರ ಮಸ್ಕತ್ತದ ಪ್ರದರ್ಶನ ಉಂಡು ಬಂದಿದೆ. ಬಿರುವೇರ ಜವನಿಯರದ ಅಧ್ಯಕ್ಷರು ಗುರುಪ್ರಸಾದ್ ರಾಮ ಅಮೀನ್ ನಾನಿಲ್ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಮಸ್ಕತ್ತದ ಬಿರುವೆರು ಚವನೇರು ಸಂಘಟನೆ ಕೇವಲ ಬಿರುವೆರಿಗೂ ಸೀಮಿತ ಆವಂದೆ ಮಾತಾ ಜಾತಿ ದಕ್ಲೇನು ಸಮಾಜದ ಗಣ್ಯರನ್ನು ಸೇರಾ ಒಂದು ಮಸ್ಕತ್ತಡು ಈತನೆಂಗನೆ ಬೇತೆ ಬೇತೆ ಕಾರ್ಯಕ್ರಮ ಮಲ್ತದ ಕರಾವಳಿದ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತ. ಈ ಸರ್ತಿ ಮೇ 31 ತಾರೀಕಿಗೆ ಶುಕ್ರವಾರ ಶ್ರೀ ಕ್ಷೇತ್ರ ಕಟೀಲ್ದ ಆಜಿ ಮೇಳರ್ದು ಆಯ್ಕೆ ಮಲ್ತಿನ ಕಲಾವಿದರನ್ನ ತಂಡರ್ದು ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಮಸ್ಕತ್ತದ ಅಫ್ಲಾಕ್ ಹೋಟೆಲ್ ಸಭಾಂಗಣಡು ನಡಪೆರ ಉಂಡು ಪಡೆದು ಗುರುಪ್ರಸಾದ್ ರಾಮ ಅಮೀನ್ ನಾನಿಲ್ ತೆರಿಪಾಯರು. ಉದರ್ ಮಾತ್ರ ಈ ಕೂಟೋಡು ಮಾತ ಸಮುದಾಯದ ಸೇರಾವನ್ನು ಇವ್ರು ಕೆಲಸ ಮಾಡ್ತಾರೆ. ವಿರೋಧವನಿರ ಒಂದು ಕುದರ್ ರೀತಿನ ಮಾತ್ರ ಪನ್ನಗ ವಿರೋಧವನಿರ ಪನ್ನಗ ಆ ಟೈಮ್ ಬಿಫೋರ್ ಕೊರೋನಾ ನಮ್ಮ ಅಂಚಿನ ಟೀಮ್ ಇತ್ತು. ಅಂಚಿನ ಟೀಮ್ ಪನ್ನಗ ಅರೌಂಡ್ 200 to 250 ಜನ ಕುಲಿತೀವಿ. ನಮ್ಮ ವಾಟ್ಸಪ್ ಗ್ರೂಪ್ ಮೇನ್ ವಾಟ್ಸಪ್ ಗ್ರೂಪ್ ಪನ್ನಗ ವಾಟ್ಸಪ್ ಇದಾಲ ಚಟುವಟಿಕೆಯನ್ನು ಮಾಡ್ಕೊಂಡು ನಮ್ಮ ಬಂಗೋಡಿತ್ತಿನ ಕಲಿ
ಬೋಡ್ತಿನ ದಾಲನೆಟೆ ಸಹಾಯ ಮಾಡ್ಕೊಡ್ತೆ. ರೀಸೆಂಟ್ಲಿ ಒಂಜಿ ಹಳೆಂಗಡಿ ಒಂದು ಇಲ್ಲು ಕಟ್ಟದು ಕೊರಿಯ ಒಂದು 9 ಪೌಂಡ್ ಜೋಕುಲು ಇತ್ತಿನ ಒಂದು ಇಲ್ಲು ಬೂರ್ರೆ ಮುಟ್ಟಾದಿತ್ತೇನೆ ಅರೌಂಡ್ 12 lakhs ನಮ್ಮ ಒಟ್ಟು ಕಾಸು ಸಂಪಾದನೆ ಮಾಡಿನ ಕಾಸು ಕಲೆಕ್ಷನ್ ಮಾಡ್ತದೆ ಕೊರಿಯರ್ ಒಂಟೆ ಪಾರ್ ಇಲ್ಲು ಕಟ್ಟದು ಕೊರಿಯ ಇಂಚೆನೆ ಒಂಜಿ ಬಂಟವಾರ ಒಂಜಿ ಪೊನ್ನಾಗ ಮದ್ಮೆ ಆರೆ ಮಂಗಾಚಿನ ಕೊಡ್ತುಡು ಸಾಯದಾನಕ್ಕೆ ಏನೋ ಬಂದಾಗ ಮದ್ಮೆ ಆಪಿನ ಪೊನ್ನುಲೆಗೆ ಸಪೋರ್ಟ್ ಮಾಡ್ತಾ ಉಡುಪಿರು ಒಂಜಿ ತಾರೆಡು ಪೋಡ್ತಿನ ಒಂಜಿ ಅಂಜೋಗು ಅಮ್ಮೇರ್ಲ ಮಗಕ್ಲ ತೂಪಿನ ಪರಿಸ್ಥಿತಿ ಇತ್ತು ಆನಮನಿ ಅಲ್ಪ ಒಂಜಿ 1.5 ಲಕ್ಷ ಕಾಸು ಕಲೆಕ್ಟ್ ಮಾಡಿ ಕೊರಿಯ. ರೀಸೆಂಟ್ಲಿ ಮುಲ್ಪ ಒಂಜಿ ನಮ್ಮ ಯಕ್ಷಗಾನದ ಕಲಾವಿದರಾಯನ ನಮ್ಮ ಮಾನಂಪಾಡಿ ಹುಷಾರ್ದಂತೆ ಅಪ್ಪೆಲ್ಲ ಮಗಿಲ ಬರಿ ಬೆಟ್ಟಡ್ ಕ್ಯಾನ್ಸರ್ ಪೇಷಂಟ್ ಆದಿತ್ತು ಪರಿಸ್ಥಿತಿ ಗಂಭೀರ ಇತ್ತು ಎಂಕಲ್ನ ಒಂದೇ ಮೊರೆ ಹೊತ್ತು ಕೇಂದ್ರ ಸೊ ಐಕ್ ಸಪೋರ್ಟ್ ಮಾಡಿದ್ರೆ ಊಟ ಇಟ್ಸ್ ಓನ್ಲಿ ಎ ನೇಮ್ ದೇರ್ ಬಟ್ ಕಾಸು ಸೇರ್ದು ಮಾತ ಜಾತಕಲೆ ಪತ್ತೊಂದೇ ಕೆಲಸ ಮಾಡ್ಕೊಂಡಿಲ್ಲ ನಥಿಂಗ್ ಟ್ಯಾಗ್ ಲೈಕ್ ಬಿರೋಜವನೇರು ಮಾತ್ರ ಒಪ್ಪುದರು ಪ್ರತಿ ಸಮುದಾಯದಾಗಲಿ ಪತ್ತೊಂದು ಪೂಜೆ ಮಲ್ಪುನ ಒಂಜಿ ಕೂಟ the seating capacity currently 1200 as per the rules of Oman hall ನಮ್ಮ currently ನಮ್ಮ ಜನಕಲ್ನ ಒಂಜಿ ಹುಮ್ಮಸ್ ಇಂಚೊಂಡು ಪನ್ನಾಗ ಫ್ರಮ್ ಲಾಸ್ಟ್ 1 month ಎಂಕಲೆಗ್ ಕಾಸು ಕೊರಡ ಪಾಸ್ ಉನ್ನ ಕಾಸು ಇಚ್ಚಿ ಫ್ರೀ ಎಂಟ್ರಿ ಒನಸ್ ಫ್ರೀ ಎಂಟ್ರಿ ಫ್ರೀ ಏರ್ ಮಾತ್ರ ನಂಗೆ ಸಪೋರ್ಟ್ ಮಲ್ದಿರತ್ತೆ ಅಕಲಿಗೆ ನಾವು ಫಸ್ಟ್ ಪ್ರೊವಿಷನ್ಸ್ ಕೊರ್ಪ ಸೀಟ್ಸ್ ಆಡಿ ವಿ.ಐ.ಪಿ ಆರ್ ಗೆಸ್ಟ್ ವಾಟ್ ಎವರ್ ಇಟ್ ಇಸ್ ಅಕಲಿಗೆ ಕೊರ್ಪ ನಾವು ಫಸ್ಟ್ ಮಾತ್ರೆಲ್ಲ ಎಂಕುಲು ಲೆತ್ತೊಂದುಲ್ಲ ಬಲೆ ಅನ್ಕೊಂಡು ಎಕ್ಸ್ಪೆಕ್ಟೇಷನ್ ಇಸ್ ಮೋರ್ ದೆನ್ 2100 ಪ್ಲಸ್ ಲೇಪನ್ನಾಗ ಸರಳ ಸೂರು ಇಬ್ರಿ ಸೊಹಾರ್ ನಿಜ್ವಾ ಈ ಮಾತಾ ಎಲ್ಲೆಲ್ಲ ಡಿಸ್ಟ್ರಿಕ್ಟ್ಸ್ ಜನಕಲು ಅಡೆ ರೀಚ್ ಆಗ್ತದೆ ಲೇವನ್ ಅಲ್ಪ್ಲಾಜ್ ಹೋಟೆಲ್ ಬಂದಾಗ ಇಟ್ಸ್ ಅ ಸೆಂಟರ್ ಪಾಯಿಂಟ್ ವೇರ್ ಅಲ್ಪ ಪ್ರತಿಯೊಂದು ಕಾರ್ಯಕ್ರಮಗಳು ಅವು ಒಂಜಿ ಕರೆಂಟ್ ಬಾಲ್ ರೂಮ್ ಕೊಂಡು ಅವು ಮಾತಾ ಕೆಲಸ ಆಗ್ಬೇಕು ಇವನ್ ನಾಟಕಗಳು ಆಟಗಳು. ಶ್ರೀ ಕಟೀಲ್ದ ಆಜ್ಮೇಳರ್ದ ಆಯ್ಕೆ ಮಲ್ತಿನ ಕಲಾವಿದರು ಸಂಪ್ರದಾಯದ ರಂಗ ಮಂಟಪಡ್ ಪೂರ್ವ ಪೀಠಿಕೆ ವೇಷರ್ದು ಬಯಲಾಟ ಶುರುವಾದ ಪರಂಪರದ ನಡಿಟು ಯಕ್ಷಗಾನ ನಡಪೆರೆ ಉಂಡು ಪಣದು ಕದ್ರಿ ನವನೀತ್ ಶೆಟ್ಟಿ ಮಸ್ಕತರ್ ನಡಪನ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನದ ಬಗೆಟ್ ಪೂರಕ ಮಾಹಿತಿ ಕೊರಿಯರು. ಮಸ್ಕತ್ದ ಬಿರುವ ಜವಣೇರು ಮಸ್ಕತ್ ಈ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿಯಿಂದ ದಾಲಂಜಿ ಆಂಡಲ ಕಡಿನ ಒಂಜಿ ದಶಕದ ಸಾಮಾಜಿಕ ಚಟುವಟಿಕೆಗಳು ಸೇವಾ ಚಟುವಟಿಕೆಗಳ ಒಟ್ಟಿಗೆ ಸಾಂಸ್ಕೃತಿಕ ವಿಭಾಗದ ಬಿರುವ ಜವಣರ್ನ ಒಂಜಿ ದಾಖಲೆ ಆದಿಪ್ಪುನಂಚಿನ ಚಟುವಟಿಕೆಗಳು ಶನೀಶ್ವರ ಭಕ್ತವೃಂದ ಪಕ್ಷಿಕೆರೆ ಈ ತಂಡದ ಮೂಲಕ ಇಂಕುಲು 3 ಸಲ ಮಸ್ಕತ್ತಿಗೆ ಹೋದಿದ್ದ. ಯಕ್ಷಗಾನ ತಾಳಮದ್ದಳೆ ಪೂಜಾ ಸಹಿತ ಶನಿ ಪೂಜೆ ಆ ಪೂಜೆಗೆ ಮಸ್ಕತ್ತದ ಕೃಷ್ಣ ದೇವಸ್ಥಾನದ ಸಭಾಂಗಣದ ವ್ಯವಸ್ಥೆ ಕಾಂಡಿಡಿದ ಬಯ್ಯಮುಟ್ಟದ ಕಾರ್ಯಕ್ರಮ ಪ್ರಸಾದ ಭೋಜನದ ಅಚ್ಚುಕಟ್ಟಾಯಿನ ವ್ಯವಸ್ಥೆ ಐದು ಬೊಕ್ಕ ಒಂದು ಪೂಜಾ ಯಕ್ಷಗಾನ ಹತ್ರ ನೆಲಟ್ಟು ಕುಲ್ಲುದು ಸುಮಾರು 3-4 ಗಂಟೆ ಆ ಶನಿ ಪೂಜೆನ ಕೇಂದ್ರಿನಂಚಿನ ಭಕ್ತರ್ನ ಕೆಲ ಒಂಜಿ ವಿಶೇಷವಾಯಿನ ಒಂಜಿ ಗಡಣ ಒಂಜಿ ಅಪೂರ್ವದ ಒಂಜಿ ಕಾರ್ಯಕ್ರಮ ಅಂದವೇನು ಪನೋಲಿ ನೆಲಟ್ಟು ಕುಲ್ಲುದು ಕಾರ್ಯಕ್ರಮ ವೀಕ್ಷಣೆ ಮಲ್ಪುನ ನಮ್ಮ ದುಂಬು ಪದ್ಧತಿ ಹರಿಕತೆ ತಾಳಮದ್ದಲೆ ಪುರ ನೆಲಟ್ಟು ಕುಲ್ಲುದು ಅಂಚೆನೆ ಆ ಸಭಾಂಗಣಡ್ ನೆಲಟ್ಟು ಕುಲ್ಲುದು ಆ ಶನಿ ಪೂಜೆಯನ್ನು ತೂತಿನಂಚಿನ ಒಂಜಿ ಸಮೃದ್ಧವಾಯಿನ ಯಕ್ಷಗಾನ ಪ್ರೇಮಿಲು ಮಸ್ಕತ್ತುಳ್ಳೇರು ಅಂಚಿನ ಒಂಜಿ ಪ್ರೇಕ್ಷಕರನ್ನು ಸೃಷ್ಟಿ ಮಲ್ದಿನ ಒಂಜಿ ಪೆರ್ಮೆಲ ವಿರೋಜವಣೆರೆಗುಂಡು 2 ಸಲ ಶನೀಶ್ವರ ಮಹಾತ್ಮೆ ಒರ ಅಜ್ಜ ಕೊರಗಜ್ಜ ತಾಳಮದ್ದಳೆ ಮುರನಿ ಮಾರ್ಚ್ 1ಕ್ಕೆ ಸತ್ಯನಾರಾಯಣ ವ್ರತ ಮಹಾತ್ಮೆ ಸತ್ಯನಾರಾಯಣ ಪೂಜೆ ಆ ಪೂಜೆದ ಕಾರ್ಯಕ್ರಮ ಆ ಕಥೆನೇ ಯಕ್ಷಗಾನ ತಾಳಮದ್ದಲೆ ಸ್ವರೂಪಡು ಬಂದಿದೆ. ಆ ಕಲಾವಿದರಿಗೆ ಬೋಡಿತಿನಂಚಿನ ವ್ಯವಸ್ಥೆ ರಂಗದ ವ್ಯವಸ್ಥೆ ಒಂಜಿ ಮೇಟ್ ಮಂಟಪ ಬೊಕ್ಕೊಂಜಿ ಮೇಟ್ ತಾಳಮದ್ದಲೆಗೆ ಬೋಡಾಪಿನಂಜಿ ವ್ಯವಸ್ಥೆ ಆ ವ್ಯವಸ್ಥೆನೇ ಸ್ವತಃ ನಮ್ಮ ಗುರುರಾಜರು ಅರ್ನ ಸಂಸ್ಥೆದ ಮೂಲಕ ಬೊಕ್ಕ ಐಟು ಉಪ್ಪುನಂಚಿನ ಪುರ ಏರ್ಪುರ ಕಾರ್ಯಕರ್ತರು ರಕುಲ್ ಪೂರ ಪ್ರತ್ಯಕ್ಷವಾದ ಶಾರೀರಿಕವಾದ ಒಂಜಿ ದನಿಕೆ ದೆತ್ತೊಂದು ಐಟೆ ಬೋಡಿತಿನಂಚಿನ ಒಂಜಿ ಪರಿಸರದ ನಿರ್ಮಾಣ ಮಲ್ತದೆ ಆ ಕಾರ್ಯಕ್ರಮನಕ್ಕೂ ನಡಪವೆ. ದೇವಿ ಮಹಾತ್ಮೆ ಯಕ್ಷಗಾನದ ಒಂಜಿ ವ್ಯವಸ್ಥೆ ಇದೆ. ದೇವಿ ಮಹಾತ್ಮೆ ಆಟ ಆಪುಡು
ಐತ ಕಲಾವಿದರ ವಿವರಣೆ ಡಾಕ್ಟರ್ ವಾದಿರಾಜ್ ಕಲ್ಲೂರಾಯರು ಬಂದಿರಲಿ. ಯಕ್ಷಗಾನ ಆವಡುಂದಾಂಡ ರಂಗಸ್ಥಳ ಬೋರ್ಡು. ಆ ರಂಗಸ್ಥಳದ ವ್ಯವಸ್ಥೆ ಕಲಿನ ಒಂಜಿ ತಿಂಗಳು ದಿಂಚಾ ಒಂದುಂಟು. ಮುಲ್ತದ್ದು ರಂಗಸ್ಥಳ ಕೊನೆ ಪೋಯರೆ ಆಪುಜಿ. ರಂಗಸ್ಥಳ ಪಂಡ ನಮ್ಮ ಆಯದ ರಂಗಸ್ಥಳ. ರಂಗಸ್ಥಳ ಪ್ರಧಾನವಾದ ಉಪ್ಪುನ ಒಂಜಿ ರಂಗಸ್ಥಳ 5 ಕೊಂಜಿ ಪೀಠ. ಆ ಪೀಠದ ತಯಾರವನ್ನುಂಡವರು 5 ಪಕ್ಕ 5 ಬೋಡಿತ್ತಿನಂಚಿನ ಪುಷ್ಪಾಲಂಕಾರ. ಈ ಮೇಡಿದ ನಮ್ಮ ಪೋನಾಗ ಒಂಜಿ ಮಲ್ಲ ಲಗೇಜ್ ಪಂಡ ಆ ಪುಷ್ಪದ ಊರುದ್ದು ಪೋಪುಡಡೆ. ಮುಲ್ತ ನಮ್ಮ ಕಟೀಲದ ಸಾಂಪ್ರದಾಯಿಕ ಆಟಲು ಎಂಚಾಪುಂಡ ಅವೇ ಅವರು ಅಲ್ಪದ ಆ ಹೋಟೆಲ್ ನಡಪುಂಡು. ಅಲ್ಪಲಾಸ್ ಹೋಟೆಲ್. ಆ ಹೋಟೆಲ್ ಸರ್ವಸಾಧಾರಣ ನಮ್ಮ ಊರದ ಹೆಂಚಿನ ನಾಟಕಗಳು ಇತ್ತಂದ ಅವು ಪೂರ ಆಪಿನಂಚಿನ ಸಭಾಂಗಣವು. ಬಜಿ ಆಟ ಮಾತ್ರ ಮಧ್ಯಾಹ್ನ 11 ಗಂಟೆ ಹಿಡಿದು ಬೋನಸ್. ಅವಳು ಹೆಚ್ಚಾದ ಬೇತಪುರ ಕಾರ್ಯಕ್ರಮ ಆನಾಗ ಹೆಚ್ಚಾದ ಪೇಯ್ಡ್ ಪ್ರೋಗ್ರಾಮ್ ಉಪ್ಪುನವಳು. ಹೆಂಚಿನ ಒಂಜಿ ಕಾರ್ಯಕ್ರಮ ಆನಾಗಲ್ಲ ಅದಕ್ಕೆ ಪೇಮೆಂಟ್ ಉಪ್ಪುಡು. ಒನಸಿಗ್ಲ ಪೇಮೆಂಟ್ ಉಪ್ಪುಡು, ಚಾಕ್ಲ ಪೇಮೆಂಟ್ ಉಪ್ಪುಡು, ಎಂಟ್ರಿ ಟಿಕೆಟ್ ಒಂದು ಉಪ್ಪುಡು. ಒಂದು ಈತ್ ಮಲ್ಲ ಕಾರ್ಯಕ್ರಮ ಸಂಪೂರ್ಣ ಉಚಿತ. ಮಧ್ಯಾಹ್ನ 11 ಗಂಟೆ ಹಿಡಿದು ಒನಸ್ ಬಯ್ಯ ಸ್ನ್ಯಾಕ್ 5 ಬೊಕ್ಕ ಆಟ ಮುಗಿ ಬೊಕ್ಕ ಅವಳು ಸಮಯ ವಿಳಂಬ ಆಪುನೊಂದು ಬೈದಿನಕ್ಕಿಲೆ ಪೂರ ಒನಸ್ತ ಪೊಟ್ಟಣನ ಪ್ಯಾಕ್ ಮಂತದ್ದು ಕೊರ್ಪಿನ ವ್ಯವಸ್ಥೆ. ಇಂಚ ಒಂಜಿ ವಿದೇಶಡ್ ಪೂರ್ಣ ಪ್ರಮಾಣದ ದೇವಿ ಮಹಾತ್ಮೆ ಆಟ ನೆಟ್ಟು ಸುಣ್ಣಂಬಳ ವಿಶ್ವೇಶ್ವರ ಭಟ್ ಬೊಕ್ಕ ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಮಕ್ಕಳಿಗೆ ಬಿರುದು ಕೊರ್ದು ಗೌರವ ಮಲ್ಪನಂಚಿನ ಒಂದು ಯೋಜನೆ ಎಲ್ಲ ಬಿರುವ ಜವನ ಇರ್ದಿದ್ದೇವೆ. ಯಕ್ಷ ಸಿರಿ ಪಂಪಿನಂಚಿನ ಬಿರುದುನು ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಆರೆ ಸುಮಾರು 4 ದಶಕದ ಕಟೀಲು ಮೇಳ ಉಂಜೆಟೆ ಅನ್ನ ಕಲಾ ವ್ಯವಸಾಯ ಮೇಳದ ಪ್ರಬಂಧಕರಾದ ಅರ್ಥಧಾರಿಯಾದ ವೇಷಧಾರಿಯಾದ ಮಲ್ಲಪುದರನ್ನ ಈ ಕಲಾವಿದರನ್ನ ಸಂಯೋಜನೆ ಅರ್ನನೆ ಮಾರ್ಗದರ್ಶನ ಇತ್ತಿನವು. ಅಂಚನೆ ಡಾಕ್ಟರ್ ವಾದಿರಾಜ್ ಕಲ್ಲೂರಾಯ ವೃತ್ತಿದಾರ ಉಪನ್ಯಾಸಕ್ಕೆ, ಪ್ರವೃತ್ತಿಡ್ ಕಾರ್ಯಕ್ರಮ ನಿರೂಪಕ್ಕೆ, ಗಾನ ವೈಭವ ಈ ಕಾರ್ಯಕ್ರಮ ಪನ್ನಗ ನಂಗೆ ಎದುರುಡು ಬರ್ಪಿನಂಚಿನ ಒಂದು ಚಿತ್ರ ಅವ ನಿರೂಪಣೆ ಮಲ್ತೊಂದು ಪುನಃ ವಾದಿರಾಜ ಕಲ್ಲೂರಾಯ. ಆ ಗಾನ ವೈಭವದ ನಿರೂಪಣೆಗೆ ಒಂಜಿ ಸಾಧಿನ ತೋಜಾದು ಕೊಡ್ತಿನಾರು. ಕಟೀಲ್ ಮೇಳಡ್ ಕಲಾ ವ್ಯವಸಾಯ ಮಲ್ತೊಂದು ಅರ್ನ ವೃತ್ತಿ ಜೀವನದ ಒಟ್ಟೊಟ್ಟಿಗೆ ಆರ ದುಂಪೋಪಿನಾರು. ತಾಳಮದ್ದಳದ ಅರ್ಥದಾಗಲಿ ಆದುಲ್ಲೇರು ಅರೆಗೆ ಯುವ ಸಿರಿ ಪಂಪಿನಂಚಿನ ಬಿರುದುನು ಕೊಡ್ದು ಬಿರುವ ಜವಣರು ಮಾನಾದಿಗೆ ಮಲ್ಪರೆ ಉಳ್ಳೇರು. ಈ ಕಾರ್ಯಕ್ರಮಕ್ಕೆ ನಮ್ಮ ಊರ್ದಕ್ಕೂ ಮಸ್ತ್ ಜನ ಭಿನ್ನರಾದ ಅಡೆ ಬರ್ಪೇರು. ಆಕೆಲ್ಲ ವಿವರನ್ನ ನೆಟ್ಟು ಪ್ರೆಸ್ ನೋಟ್ ಕೊಡ್ತಾ ಅಂಚನೆ ಅವಲ್ಲ ಬಿರುವ ಜವಣೆ ಬಿರುವ ಅಂದ ಪಂಡ ಬಿಲ್ಲವ ಒಂಜಿ ಜಾತಿಗೆ ಸೀಮಿತವಾದ ಸಂಘಟನೆ ಹತ್ತೊಂದು ಒಂದು ಎಂಕುಲು ಮೂಜಿ ಸರಾಡೆ ಬೋಧೈತ ಅನುಭವ ತೆರೆಯುವಂದಿನ ಆ ಕಾರ್ಯಕ್ರಮ ಮಾತ್ರ ಸಮುದಾಯದ ಪ್ರಮುಖರನ್ನ ಕೆಲ ಮಾಹಿತಿ ತೂಗೋಲಿ ಅವಳು ಗೆಸ್ಟಾದ ಪುನಕುಲು ಐಟ್ ಪ್ರತ್ಯಕ್ಷವಾದ ಪಾಲ್ಪಡಿಪಿನಕುಲು ಮಾತ್ರ ಸಮುದಾಯದ ಕುಳ್ಳು. ಸುಹಾನ್ ರಾಮಚಂದ್ರ, ಡಾಕ್ಟರ್ ವಾದಿರಾಜ ಕಲ್ಲೂರಾಯ, ಮೋಹನ್ ದಾಸ್, ಗಂಗಾಧರ್ ಪೂಜಾರಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಅತಿಥಿ ಉಪನ್ಯಾಸಕರನ್ನು ರಾಜ್ಯ ಮಟ್ಟದ ಗುರುತಿಸಾವನಂಚಿನ ಬೇಲಮಂತಿನ 500 ಮಂಜುನಾಥರಿಗೆ ತಂಕ್ಲಿನ ಬೆಂಬಲ ಪಂಡದು ರಾಜ್ಯ ಅತಿಥಿ ಉಪನ್ಯಾಸಕರನ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಅರುಣ್ ಶಿವಮೊಗ್ಗ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಮಟ್ಟದ ಗುರುತಿಸಾವನ ಬೇಲ ಮಲ್ದದುಪ್ಪುನ 500 ಮಂಜುನಾಥರಿಗೆ ತಂಕ್ಲಿನ ಬೆಂಬಲ ಪಂಡದು ರಾಜ್ಯ ಅತಿಥಿ ಉಪನ್ಯಾಸಕರನ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು ಅರುಣ್ ಶಿವಮೊಗ್ಗ ತಿಳಿಸಿದರು. ನಾವು ಈ ದಿನ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ಬಹಳ ಮುಖ್ಯವಾಗಿ 500 ಮಂಜುನಾಥ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಹೌದು. ಹಾಗಾಗಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರ ಪರವಾಗಿ ನಮ್ಮ ಸಮಿತಿಯ ವತಿಯಿಂದ ನಾವು ಅವರಿಗೆ ಬೆಂಬಲವನ್ನು ನಾವು ರಾಜ್ಯಾದ್ಯಂತ ಸೂಚಿಸ್ತಾ ಇದ್ದೇವೆ. ಅವರ ಗೆಲುವು ಕೂಡ ನಾವೆಲ್ಲೂ ಕೂಡ ಶ್ರಮನ ಪಡ್ತಾ ಇದ್ದೇವೆ. ಇಡೀ ಎಲ್ಲ ನಮ್ಮ ಕ್ಷೇತ್ರದ ತುಂಬ ನಾವು ಓಡಾಡ್ತಾ ಇದ್ದೇವೆ ಕೂಡ. ನಾವು 500 ಮಂಜುನಾಥ್ ಅವ್ರನ್ನ ನಾವು ಯಾಕೆ ನಾವು ಬೆಂಬಲ ಕೊಡ್ತಿದ್ದೀವಿ ಅಂತಂದರೆ, ಮೊದಲನೇದಾಗಿ ಅತಿಥಿ ಉಪನ್ಯಾಸಕರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಗುರುತನ್ನು ಮೂಡಿಸುವಂತಹ ಮೊದಲನೇ ವ್ಯಕ್ತಿತ್ವ. ವಿಧಾನಸೌಧದಲ್ಲಿ ಅತಿಥಿ ಉಪನ್ಯಾಸಕ ಎನ್ನುವಂತಹ ಪದಪ್ರಯೋಗ ದೊಡ್ಡ ಮಟ್ಟದಲ್ಲಿ ಆಯಿತು
ಇರುವಂಥ ಸಂದರ್ಭ ಯಾವಾಗ ನಿರ್ಮಾಣ ಆಯಿತು ಅಂದರೆ, ಯಾವಾಗ ನಮ್ಮ ಕ್ಷೇತ್ರದಿಂದ ಶ್ರೀಯುತ ಐನೂರು ಮಂಜುನಾಥ್ ಅವರನ್ನ ನಾವು ಆಯ್ಕೆ ಮಾಡಿದ್ವಿ, ಅಲ್ಲಿಂದ ಒಂದು ರೀತಿಯ ಶಬ್ದ ಮತ್ತು ಸೌಂಡ್ ಅಲ್ಲಿಂದ ಪ್ರಾರಂಭ ಆಗ್ತಾ ಬಂತು. ಒಂದು ರೀತಿ ಸಂಚಲನ ಕೂಡ ಸೃಷ್ಟಿಯಾಯಿತು. ನಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಪ್ರಾರಂಭದ ಅವಧಿಯಲ್ಲಿ ಅವರು ಆಯ್ಕೆಯಾಗೋದಕ್ಕಿಂತ ಮುಂಚೆ 8,000 ಮತ್ತು 13,000 ವೇತನವನ್ನು ಗೌರವಧನವನ್ನು ಪಡ್ಕೊಳ್ತಾ ಇದ್ವಿ. ಹಾಗೆಯೇ ನಮ್ಮ ಬಗ್ಗೆ ಯಾರಿಗೂ ಕೂಡ ಅರಿವು ಕೂಡ ಇರಲಿಲ್ಲ, ಈ ಥರದೊಂದು ಸಮುದಾಯ ಕೂಡ ಇದ್ದೇ ಇರುವಂತಹ ಒಂದು ಮಾಹಿತಿ ಕೂಡ ಯಾರಿಗೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಅವರು ಎಲೆಕ್ಟ್ ಆದಂತಹ ಒಂದೇ ವರ್ಷ ಅವಧಿಯಲ್ಲಿ ನಮಗೆ ಕೋವಿಡ್ ಬಂತು ನಮ್ಮ ಕರ್ನಾಟಕ, ನಮ್ಮ ಇಡೀ ರಾಷ್ಟ್ರಾದ್ಯಂತ ಮತ್ತು ಜಗತ್ತಿನಾದ್ಯಂತ. ಆಗ ನಮ್ಮ ಎಲ್ಲ ಸ್ನೇಹಿತರು ಕೂಡ ಬಹಳ ಕಷ್ಟಪಟ್ಟಿದ್ದೀವಿ. ನಾವುಗಳು ಕೂಡ ಬೀದಿಯಲ್ಲಿ ತರಕಾರಿಗಳನ್ನು ಮಾಡುವಂತಹ, ಮಾರಾಟ ಮಾಡುವಂತಹ ಅಥವಾ ಇನ್ನಿತರೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನ ಏನೇನು ಮಾಡಲೇಬೇಕು, ಅದು ಕೂಲಿ ಇರ್ಬೋದು ಅಥವಾ ನರೇಗಾ ಕೆಲಸ ಎಲ್ಲವನ್ನೂ ಕೂಡ ನಾವು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಆಶಾಕಿರಣವಾಗಿ ಕಂಡು ಬಂದದ್ದು ನಮ್ಮ ಐನೂರು ಮಂಜುನಾಥ್ ಅವರು ಸುಮಾರು 5 ತಿಂಗಳ ಗೌರವಧನವನ್ನು ನಮಗೆ ಪಾವತಿ ಮಾಡಿದ್ರು. ಪ್ರತಿಯೊಬ್ಬ ಅತಿಥಿ ಉಪನ್ಯಾಸಕ 65,000 ರೂಪಾಯಿಗಳನ್ನು ನಾವು ತೆಗೆದುಕೊಳ್ಳಲು ಸಾಧ್ಯ ಆಯಿತು. ನಿಮಗೆಲ್ಲ ಗೊತ್ತೇ ಇದೆ, ಅದು ನಮಗೆ ಅವರು ಮೊದಲನೇ ಅನ್ನವನ್ನು ಕೊಟ್ಟಂತ ಋಣ ನಮ್ಮ ಮೇಲೆ ಕೊಟ್ಟಿತ್ತು, ಅನ್ನವನ್ನು ಕೊಟ್ಟಂತ ಸಂದರ್ಭ. ತದನಂತರದಲ್ಲಿ ಅವರು ನಮಗೆ ಅದೇ ಸಂದರ್ಭದಲ್ಲಿ ಇಡೀ ಇಂಡಿಯಾದಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಅಂತ ಎಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನು ಕೊಟ್ಟಿರಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆನ್ಲೈನ್ ಕ್ಲಾಸಸ್ ಅನ್ನ ಸುಮಾರು 2 ವರ್ಷಗಳವರೆಗೆ ನಮಗೆ ಕೊಡಿಸಿದ್ರು ಅವರು. 2 ವರ್ಷಗಳವರೆಗೆ ಯಾವುದೇ ರೀತಿಯಲ್ಲಿ ಕೂಡ ಇನ್ಕೇಸ್ ಒಟ್ಟು ಫಾಲ್ ಆದ್ರೂ ಕೂಡ ನಮ್ಮನ್ನ ಯಾರು ಕೂಡ ರಿಲೀವ್ ಆಗದೇ ಇರೋ ಹಾಗೆ ನೋಡ್ಕೊಂಡ್ರು ಕೂಡ ಮತ್ತೆ ಆ ತರ ಆದೇಶ ಕೂಡ ಮಾಡಿಸಿದ್ರು. ಪ್ರತಿ ತಿಂಗಳು ಕೂಡ ವೇತನ ಹಾಕುವ ಹಾಗೆ ನಮಗೆ ವ್ಯವಸ್ಥೆ ಕೂಡ ಮಾಡಿದ್ರು. ಅಂದ್ರೆ ಹೆಚ್ಚು ಕಮ್ಮಿ ಸರಾಸರಿ 3 ವರ್ಷಗಳವರೆಗೆ ನಮ್ಮ ಕುಟುಂಬಗಳಿಗೆ ಅನ್ನ ಹಾಕಿದಂತ ಪುಣ್ಯಾತ್ಮ ಅಂತೇಳಿ ಅವರನ್ನು ನಾವು ಇವತ್ತು ಕರೀತೇವೆ. ಇದು ನಮ್ಮ ರಾಜ್ಯಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರ ಒಂದು ಒಕ್ಕಲಿನ ಒಂದು ಮಾತಿದು. ತದನಂತರದಲ್ಲಿ 21ನೇ ಇಸ್ವಿ ನಂತರ ವೇತನ 32,000 ಹೆಚ್ಚಲಾಯಿತು. ಆ ಸಂದರ್ಭದಲ್ಲಿ ಆಗಿದ್ದಂತಹ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಜೊತೆಗೆ, ಆನಂತರ ಆಗಿದ್ದಂತಹ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಶ್ರೀಯುತ ಅಶ್ವಥ್ ನಾರಾಯಣ್ ಅವರೊಟ್ಟಿಗೆ ಸುಮಾರು 13 ಸಭೆಗಳನ್ನ ನಾವು ಮಾಡಿದ್ದೇವೆ ಐನೂರು ಅವರ ಅಧ್ಯಕ್ಷತೆಯಲ್ಲಿ. ಆ ಸಭೆಗಳ ನಂತರದಲ್ಲಿ ನಮಗೆ ಗೌರವಧನ ಹೆಚ್ಚಲಾಗೋದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಅವಕಾಶ ಸೃಷ್ಟಿಯಾಯಿತು. ಮೊನ್ನೆನೂ ಕೂಡ ಯಾವಾಗ ಹೋರಾಟ 2 ತಿಂಗಳ ಹೋರಾಟ ಆಯಿತು, ಆ ಸಂದರ್ಭದಲ್ಲೂ ಕೂಡ ಇವರು 3 ಬಾರಿ ತಮ್ಮದೇ ಸರ್ಕಾರದ ವಿರುದ್ಧವಾಗಿ ಧ್ವನಿಯನ್ನ ಮತ್ತೆ ಎತ್ತುತ್ತಾರೆ. ತಮ್ಮದೇ ಪ್ರಸ್ತುತ ಸರ್ಕಾರ, ಅವರೀಗ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಹಾಗೆ ಅವರ ಸರ್ಕಾರದ ವಿರುದ್ಧವಾಗಿ ಮತ್ತೆ ಎತ್ತುತ್ತಾರೆ. ನೀವು ಏನು ಸೌಲಭ್ಯಗಳನ್ನ ಅತಿಥಿ ಉಪನ್ಯಾಸಕರಿಗೆ ವಿಸ್ತರಣೆ ಮಾಡಿದ್ದೇನೆ ಅದನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಇವೆಲ್ಲವೂ ಕೂಡ ಅವರಿಗೆ ಸಾರ್ಥಕ ಆಗಬೇಕು ಅಂತಂದ್ರೆ ಅವ್ರಿಗೆ 60 ವರ್ಷಗಳ ಕಾಲ ಅವರಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ಸಾರ್ಥಕ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಕೂಡ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಕ್ರಮವನ್ನು ತೆಗೆದುಕೊಳ್ಬೇಕಂತ ಆಗ್ರಹವನ್ನು ಮಾಡ್ತಾರೆ. ಮೊನ್ನೆ ಪೂರ್ವಭಾವಿ ಸಭೆಯಲ್ಲೂ ಕೂಡ ನೇರವಾಗಿ ಅವರು OPS ಮತ್ತೆ ನಮ್ಮ ವಿಚಾರವನ್ನು ಪ್ರಸ್ತಾಪನೆ ಮಾಡ್ತಾರೆ. ಹೀಗಾಗಿ ಪ್ರತಿ ಕಾಲಘಟ್ಟದಲ್ಲೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಅಥವಾ ನಮ್ಮ ಈ ಒಂದು ಭಾಗಕ್ಕೆ ಮಂಗಳೂರು ಮತ್ತು ಉಡುಪಿ ಭಾಗಕ್ಕೆ ಸಂಬಂಧಪಟ್ಟಂತೆ, ಕೊಡಗು ಭಾಗಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಆದರೂ ಕೂಡ ನಮ್ಮ ಗೆಟ್ಲೆಚರ್ಗೆ ಸಂಬಂಧಪಟ್ಟಂತೆ ಇದುವರೆಗೂ ಅವನ್ನೆಲ್ಲವೂ ಕೂಡ ಸಾಲ್ವ್ ಮಾಡಿರುವಂತಹ ಏಕೈಕ ವ್ಯಕ್ತಿ ಐನೂರು ಮಂಜುನಾಥ್. ಹಾಗಾಗಿ ಅವರ ಋಣ ಮತ್ತು ಅವರು ನಮ್ಮ ಕುಟುಂಬಗಳಿಗೆ ಕೊಟ್ಟಂತ ಅನ್ನದ ಋಣ ಇದೆಯಲ್ಲ ಬಹಳ ದೊಡ್ಡದಾಗಿದೆ. ಕಂಕ್ಲು ಓವ್ಯ ಪಕ್ಷದ ಪರ ಇಜ್ಜ ದುಂಬುದ ಅವಧಿಡು ಪದವೀಧರ ಕ್ಷೇತ್ರದ ಮತದಾರರ ಸಮಸ್ಯೆಗೆ ಮಂಜುನಾಥರು ಸ್ಪಂದಿಸಾದರು ಅಂಚಾದು ಅರೆನು ಬೆಂಬಲಿಸಾವ ಪಣದು ಅರುಣ್ ಶಿವಮೊಗ್ಗ ತೆರಿಪಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. 2 ಸರ್ತಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸ್ಪರ್ಧೆ ಸಾಧಿತದೆ. ತಾನು ಈ ಸರ್ತಿ ಕಾಂಗ್ರೆಸ್ ಟಿಕೆಟ್ ತಿಕ್ಕಂದಿನ ಹಿನ್ನೆಲೆ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಆದ ಸ್ಪರ್ಧೆ ಮಂತೊಂದುಳ್ಳ ಪಂಡದು ವಕೀಲರು SP ದಿನೇಶ್ ಸುದ್ದಿಗೋಷ್ಠಿ ತೆರಿಪಾದರು. ನೈಋತ್ಯ ಪದವೀಧರನ ಕ್ಷೇತ್ರದ ಮತದಾರರು ತನ್ನನ್ನು ಗೆಲ್ಪವನ ನಿರೀಕ್ಷೆ ಉಂಡು ಪಣ ತೆರಿಪಾಯನ ಪಕ್ಷೇತರ ಅಭ್ಯರ್ಥಿ SP ದಿನೇಶ್ ಕಾಂಗ್ರೆಸ್ ಗೆಲ್ಪೆರ ತಯಾರಿ ನಡಪಾದಿತ್ತೆ. ಆಂಡ ಅವಕಾಶ ಬಾಕಿದಾಕ್ಲಿನ ಪಾಲಾಯನಿರ್ದು ಪಕ್ಷೇತರ ಅಭ್ಯರ್ಥಿಯಾದ ಸ್ಪರ್ಧೆ ಸಾವುಂದುಲ್ಲೆ. ತಾನು ಆಯ್ಕೆಯಾದ ಕ್ಷೇತ್ರಗ ತಿಕ್ಕುನ ಅನುದಾನಡು ಪ್ರತಿ ಜಿಲ್ಲೆಡ್ಲ ಪದವೀಧರ ಭವನ ನಿರ್ಮಿಸಾದು ಪದವೀಧರರಿಗೂ ಕೋಚಿಂಗ್ ಪೂರಕವಾಯಿನ ವ್ಯವಸ್ಥೆ ಕಲ್ಪಿಸುವ ಪಣ ತೆರಿಪಾಯರು. ಮಾನ್ಯ ಪತ್ರಕರ್ತ ಬಂಧುಗಳೇ, ಕಳೆದ 2 ಚುನಾವಣೆಗಳಲ್ಲಿ 2012 ಮತ್ತು 2018ರ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೆ. ಈ ಬಾರಿ ಸುಮಾರು 10 ತಿಂಗಳು ಮುಂಚಿತವಾಗಿಯೇ ಪಕ್ಷದ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ಇಡೀ ಕ್ಷೇತ್ರದ ವ್ಯಾಪ್ತಿನಲ್ಲಿ
ನಾನು ಓಡಾಟವನ್ನು ಮಾಡಿ ತಯಾರಿಯನ್ನು ನಡೆಸಿಕೊಂಡಿದ್ದೆ. ಕೊನೆಯ ಗಳಿಗೆಯಲ್ಲಿ ಪಕ್ಷದ ನಾಯಕರು ಯಾವುದೇ ರೀತಿಯ ಮಾಹಿತಿಯನ್ನು ಹೇಳದೆ ಬೇರೆ ಪಕ್ಷದಿಂದ ಬಂದಂತಹ ವ್ಯಕ್ತಿಗೆ ಸೀಟನ್ನು ನೀಡಿರೋದ್ರಿಂದ ಬೇಸತ್ತು ನಾನು ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೇನೆ. ಕ್ಷೇತ್ರ ಅತ್ಯಂತ ದೊಡ್ಡದು, ಬಹುಶಃ ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು. 6 ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿದೆ, 6 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಹೊಂದಿದೆ, 30 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಹೊಂದಿದೆ. ದಾವಣಗೆರೆ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರ, 3 ತಾಲೂಕುಗಳು, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳು ಇದರ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಈ ಬಾರಿ ಅತಿ ಹೆಚ್ಚು ಈ ಕ್ಷೇತ್ರದ ಇತಿಹಾಸದಲ್ಲಿ, ಚುನಾವಣೆ ಹಿಂದಿನ ಇತಿಹಾಸದಲ್ಲಿ 84,000 ಮತಗಳು ಈ ಬಾರಿ ನೋಂದಣಿಯಾಗಿರ್ತಕ್ಕಂಥದ್ದಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 27,000 ಮತಗಳು ನೋಂದಣಿಯಾಗಿದೆ. ಈ ನಿಟ್ಟಿನಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೇನೆ. ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ನನ್ನ ನಿರ್ಧಾರ ಪಕ್ಷದ ವಿರುದ್ಧ ಅಲ್ಲ, ಪಕ್ಷಾಂತರಿಯ ವಿರುದ್ಧ ಅಂತ ಹೇಳಿ. ಕಳೆದ 20 ವರ್ಷಗಳ ಕೆಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಮಿಸಿ ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಲೋಕಸಭಾ ಟಿಕೆಟ್ ಅನ್ನು ಶಿವಮೊಗ್ಗದಿಂದ ಪಡೆದು ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿ ನಮ್ಮ ಪಕ್ಷದ ಎಲ್ಲ ನಾಯಕರುಗಳನ್ನ ಹೀನಾಮಾನವಾಗಿ ಬೈದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷಕ್ಕೆ ಹೋಗಿ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ಕೇವಲ 8,000 ಮತಗಳನ್ನು ಪಡೆದು ಠೇವಣಿ ನಷ್ಟ ಮಾಡಿಕೊಂಡಂತಹ ವ್ಯಕ್ತಿಯನ್ನ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ತಪ್ಪಿಸಿಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ದುರಂತದ ವಿಚಾರ. ಕಳೆದ 2 ಚುನಾವಣೆಯಲ್ಲಿ ನಾನು ಪಡೆದ ಮತಗಳು, ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಅತ್ಯಂತ ಹೆಚ್ಚಿನ ಪೈಪೋಟಿಯನ್ನು ನೀಡಿದಂಥವು. ನೈಋತ್ಯ ಪದವೀಧರ ಕ್ಷೇತ್ರದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರೂ ಕೂಡ ಠೇವಣಿಯನ್ನು ಕೂಡ ಉಳಿಸಿಕೊಂಡಿರಲಿಲ್ಲ. ನನಗೆ 2012ರಲ್ಲಿ ಪ್ರಥಮ ಬಾರಿಗೆ ಅಂದಿನ KPCC ಅಧ್ಯಕ್ಷರಾದಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಅಂದಿನ ಸಭಾಪತಿ TS ಶಂಕರಮೂರ್ತಿ ಅವರ ಎದುರು ಕೇವಲ 918 ಮತಗಳ ಅಂತರದಲ್ಲಿ ನಾನು ಪರಾಭವಗೊಂಡೆ. ಕಳೆದ 2018ರಲ್ಲಿ ಕೂಡ ನನಗೆ ಪಕ್ಷ ಅವಕಾಶವನ್ನು ನೀಡಿದಂಥ ಸಂದರ್ಭದಲ್ಲಿ 2012ಕ್ಕಿಂತ ಸುಮಾರು 6,500 ಹೆಚ್ಚು ಮತಗಳನ್ನು ಪಡೆದು ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅಂದರೆ ನಮ್ಮ ಕ್ಷೇತ್ರದಲ್ಲಿ 27 ಶಾಸಕರು ಭಾರತೀಯ ಜನತಾ ಪಕ್ಷದವರು ಮತ್ತು 3 ಜನ ಶಾಸಕರು ಕಾಂಗ್ರೆಸ್ನವರು ಮಾತ್ರ ಇದ್ದರು. ವಿಧಾನಸಭಾ ಚುನಾವಣೆ ನಡೆದು ವಿಧಾನ ಪರಿಷತ್ತಿನ ಚುನಾವಣೆ ಕೇವಲ 20-22 ದಿನಗಳ ಅಂತರದಲ್ಲಿ ನಡೆದಂಥ ಸಂದರ್ಭದಲ್ಲಿ ಆ ಇಂಪ್ಯಾಕ್ಟ್ ನನ್ನ ಚುನಾವಣೆ ಮೇಲೂ ಆಯಿತು. ಹಾಗಾಗಿ ನನ್ನ ಸೋಲನ್ನು ಕಾಣಬೇಕಾದಂಥ ಪರಿಸ್ಥಿತಿ ಬಂತು. ಪಕ್ಷದ ನಾಯಕರುಗಳಿಗೆ ನಾನು ವಿನಂತಿಯನ್ನು ಮಾಡಿದೆ, ಪಕ್ಷದಲ್ಲಿ ದುಡಿದಂತಹ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಯಾರಿಗಾದರೂ ಅವಕಾಶವನ್ನು ಕೊಡೋದಾದ್ರೆ ನನ್ನ ಅಭ್ಯಂತರ ಇಲ್ಲ. ಆದರೆ ಪದೇ ಪದೇ ಪಕ್ಷಕ್ಕೆ ಬಂದು ಹೋಗಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಟಿಕೆಟನ್ನು ನೀಡಿದರೆ ಪಕ್ಷದ ಕಾರ್ಯಕರ್ತರಲ್ಲಿ ಮನಸ್ಥಿತಿ ಕುಂದತ್ತೆ. ಹಾಗಾಗಿ ನೀವು 2 ಬಾರಿ ನಾನು ಸೋತಿದ್ದೀನಿ ಅಂತ ಹೇಳಿ ನನ್ನನ್ನು ಬಿಡೋದಾದರೆ ಪಕ್ಷದಲ್ಲಿ ದುಡಿದಂಥ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಡಿ ಅಂತ. ಆದರೆ ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಬಂದಿದ್ದಾರೆ. ಹಾಗಾಗಿ ಅದರ ವಿರುದ್ಧವಾಗಿ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪದವೀಧರರ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. SP ದಿನೇಶ್ ಆದ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡೋದ್ರ ಮೂಲಕ ಈ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ನನಗೊಂದು ಕನಸಿದೆ, ಈ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆಯಾಗಿ ಬಂದ ಮೇಲೆ ಬರ್ತಕ್ಕಂಥ ಅನುದಾನವನ್ನು ಯಾವುದೋ ರಸ್ತೆಯ ಚರಂಡಿಯ ಅಥವಾ ಮತ್ಯಾವುದೋ ಒಂದು ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸದೆ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಪದವೀಧರರ ಭವನ ಅಂತ ಹೇಳಿ ನಿರ್ಮಾಣ ಮಾಡಿ ಅಲ್ಲಿ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗಳಿಗೆ ಕೋಚಿಂಗ್ ಕ್ಲಾಸ್ಗಳನ್ನು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೆ ಬೇಕಾದಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು, ಡಿಜಿಟಲ್ ಲೈಬ್ರರಿ ಮಾಡ್ತಕ್ಕಂಥದ್ದು, ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅವರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಫೆಸಿಲಿಟಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಕ್ಷೇತ್ರದಿಂದ ಆಯ್ಕೆಯಾದಂಥ ಯಾವುದೇ ವಿಧಾನ ಪರಿಷತ್ ಸದಸ್ಯ ಮಾಡಿದರೆ ಅದು ಪದವೀಧರರಿಗೆ ನಿಜವಾಗ್ಲೂ ಕೂಡ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ
ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿಯ ಎಲ್ಲ ಪದವೀಧರರನ್ನು ಕೈ ಹಿಡಿದ್ರೆ ಆ ಥರದ ಒಂದು ಯೋಜನೆಯನ್ನು ನಾನು ಇಟ್ಕೊಂಡಿದ್ದೇನೆ, ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ನೀಡೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಇದ್ದಂಥವರಿಗೆ ನ್ಯೂ ಪೆನ್ಷನ್ ಸ್ಕೀಮನ್ನು ವಿಚಾರವಾಗಿ ಈಗಾಗಲೇ ಈಗ ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಕಡೆ ಮಾತನಾಡ್ತಾರೆ. ಕಳೆದ 1 ವರ್ಷದ ಹಿಂದೆ 5 ವರ್ಷ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎರಡೂ ಅವ್ರದೇ ಸರ್ಕಾರ ಇತ್ತು. ಭಾರತೀಯ ಜನತಾ ಪಕ್ಷದಲ್ಲಿ ಅವರು 5 ವರ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಪಕ್ಷದಿಂದ ಯಾವುದೇ ಕೆಲಸವನ್ನು ಅವ್ರ ಕೈಯಲ್ಲಿ ಮಾಡಿಸೋಕ್ಕಾಗಲಿಲ್ಲ. ಈಗ ಮತ್ತೆ ಬಂದು ಕಾಂಗ್ರೆಸ್ನಿಂದ ನಾನು OPS NPSನವರಿಗೆಲ್ಲ ನಾನು OPS ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಸುಳ್ಳು ಭರವಸೆಯನ್ನು ಕೊಟ್ಟು ಮತದಾರರಿಗೆ ಒಂದು ಮಂಕು ಬೂದಿಯನ್ನು ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯದ ಬಂದಲೇ ಇಡಕ್ಕೆ ಪೊಸಕೊರಲ ಇನ್ನಿತ ಸುದ್ದಿ ಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಎಪಲಾತು ಒಂದು ಪ್ಲೇ ಪೊಸಕೊರಲಿ 24/7.